ಇದಾದ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡು ರಸ್ತೆ ರಿಪೇರಿ ಕೆಲಸ ಆರಂಭಿಸಿದೆ. ಪಣಂಬೂರು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಂಗಳವಾರ ಪೂರ್ವಾಹ್ನ 11 ಗಂಟೆ ವೇಳೆಗೆ ಸ್ಕೂಟರ್ ಸವಾರ ಟೈಟಸ್ ಫೆರೋ ಎಂಬುವರು ರಸ್ತೆ ಹೊಂಡ ತಪ್ಪಿಸುವಂತಹ ಯತ್ನದಲ್ಲಿದ್ದಾಗ ಲಾರಿ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ರು. ಈ ಬಗ್ಗೆ ಸಾರ್ವಜನಿಕರು ರಸ್ತೆಯ ಹೊಂಡ ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಎಚ್ಚೆತ್ತುಕೊಂಡಂತಹ NHAI ಇಂದು ಮಧ್ಯಾಹ್ನ ಬಳಿಕ ತುರ್ತಾಗಿ ಹೆದ್ದಾರಿಯ ಗುಂಡಿಗಳನ್ನು ಮುಚ್ಚುವ ಕಾಮಗಾರಿಯನ್ನು ಆರಂಭಿಸಿದೆ. ಪಣಂಬೂರು ಕೂಳೂರು ಹೆದ್ದಾರಿಯಲ್ಲಿ ಟಿಪ್ಪರ್ ಮೂಲಕ ಡಾಂಬಾರು ಮಿಶ್ರಿತ ಜಲ್ಲಿ ತಂದು ಸುರಿದು ಹೊಂಡಗಳಿಗೆ ತೇಪೆ ಹಚ್ಚುವಂತಹ ಕಾಮಗಾರಿ ನಡೆಸಲಾಗ್ತಾ ಇದೆ. ಕಾಂಡ ಇನ್ಸಿಡೆಂಟ್ ಆನಾಗ ತುಯ್ಯ ಈ ಫ್ರೆಂಡ್ ಫೋನ್ ಮಾಡ್ತಾ ಬಂದೆ ಅಂಚದ ಬದು ತೂನಾಗ ಅವಳು ಗುಂಡಿ 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 ಇತ್ತಿನಾಡ್ದು ಬೈಕ್ ಕೂರ್ದು ಲಾರಿ ಬಿತ್ತಬಹುದು ಆ ಸ್ಪಾಟ್ ಇಂತ ತುಲೆ ಅವು ತುಂಬೆ ಮೂಲು ರಾತ್ರಿ ಇಚ್ಛ ಮಾಡಿ ಮಲ್ತಂದಾಗ ಮೂಲ ಪ್ರಾಬ್ಲಮ್ ಇತ್ತು ಮುಲ್ತುಡು ಸಾಧಾರಣ ನಾವು ಕೂಲೂರು ಮುಟ್ಟಂಜಿ ರಾಶಿ ಗುಂಡಿಂಡು ಮೂಲು ಪೂರೇರ್ಲ ಲೋಕಲ್ ಪೂರ ಹಾಕಿ ತಿರುಗುವೇರಿ ಮುಗುಲು ರಾತ್ರಿ ಒಂದು ಡಾಂಬರ್ ಪಾಡ್ದು ಬೇಲೆ ಮಲ್ಪರ ಮುಲ್ತುಲೆಗಿದ್ದೆ ಈತ ಆಯ್ಸಾತಿಗೆ ಪೂರ ಡಾಂಬರ್ ಪಾಡ್ದು ಬೇಲೆ ಮಲ್ತಲ್ಲ ಒಂದು ಡೆತ್ ಯಾಕ ಇನ್ನು ಸುರುಕೆ ಮಲ್ತಂದ ಈತು ಬರೋ ಡೆತ್ ಯಾರಂಡೆ ಮೂಲು ಮೂಜಿನಾಲ್ ಇನ್ಸಿಡೆಂಟ್ ಅಂಡು ಮುಲ್ತೂಡ್ದು ಬತ್ತಿನ ಸಾಧಾರಣ ಕೂಳೂರು ಮುಟ್ಟ ಎಷ್ಟೋ ಜನ ಬೂರ್ದು ಸಾಧಾರಣ ಗಾಯ ಆಯ್ತು ಇಲ್ಲಿ ಪೂರ ತೂಲೆಗಿತ್ತೆ ಇನ್ನು ಪೂರ ಆದಾಯ ಕಲ್ತು ತೋಪಲೆ ಪೂರ ತೂವಡು ಅವಳು ಡೆತ್ ಆಯ್ಬೇಕಿತ್ತೆ ಡಾಂಬರ್ ಪಾಡಂದು ಅಪರ ತಪ್ಪ ಸುರುಕೆ ಮುಕ್ಕಲು ಎಚ್ಚರಿಕೆ ವಹಿಸೋದು ಮುಂದಂಡ ಈತು ಪೂರ ಆಪನ ಇನ್ನೊಂದು